ಇರುವಂತದ್ದು ವಿಷಯ. ಸೈಂಟ್ ಅಲೋಶಿಯಸ್ ಹೆಸರು ಮತ್ತೆ ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರ ಹೆಸರಿಗೆ ಎಷ್ಟೆಲ್ಲ ರಾಜಕೀಯ ಆಗಿದೆ. ಹೌದು. ಅದು ಯಾಕೆ ರಾಜಕೀಯ ಆಗಿದೆ ಅಂದ್ರೆ ಅದು ಎರಡು ಬೇರೆ ಬೇರೆ ಧರ್ಮ. ಹೌದು. ನಮ್ಮ ತುಳುನಾಡಿನವರು ಎರಡು ಬೇರೆ ಬೇರೆ ಧರ್ಮ ಆದ್ರೆ ಎಲ್ಲರೂ ಬೀದಿಗೆಳಿತಾರೆ. ಆದ್ರೆ ನಮ್ಮ ಉದ್ಯೋಗ ಅವಕಾಶ ಕೊಟ್ಟಿರುವಂತ ಬ್ಯಾಂಕುಗಳು ನಿರ್ನಾಮವಾಗುವಾಗ ಯಾರು ಮಾತಾಡಲ್ಲ. ನಮ್ಮಲ್ಲಿ ಇದ್ದ ಕಾರ್ಖಾನೆಗಳು ಗುಜರಾತಿನವರಿಗೆ ಹೋಗುವಾಗ ಯಾರು ಮಾತಾಡಲ್ಲ. ನಾನು ಒಂದು ಹೇಳ್ತೇನೆ, ಅಶೋಕ್ ಕುಮಾರ್ ರೈ ಅವರೇ, ಸೈಂಟ್ ಅಲೋಶಿಯಸ್ ಬೇರೆ ಯಾರು ಅಲ್ಲ. ಸೈಂಟ್ ಅಲೋಶಿಯಸ್ ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರದ್ದೇ ಗುರು. ಆದ್ರೆ ಕೆಲವರು ಎಷ್ಟು ರಾಜಕೀಯ ಕೀಳು ಮಟ್ಟದ ರಾಜಕೀಯ ಮಾಡಿದ್ದಾರೆ ಅಂದ್ರೆ ಆ ಜುಜುಬಿ ರೋಡ್ಗೆ ನಿಮ್ಗೆ ಗೊತ್ತಿರುವಂತ ವಿಷಯ. ಅದೇ ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರು ಅಭಿವೃದ್ಧಿಗೊಳಿಸುವಂತ ವಿಜಯ ಬ್ಯಾಂಕ್ ಹಳ್ಳಿಗಳಿದೆ, ಗ್ರಾಮಗಳಲ್ಲಿದೆ, ತಾಲೂಕುಗಳಲ್ಲಿದೆ, ಜಿಲ್ಲೆಗಳಲ್ಲಿದೆ, ವಿಶ್ವದಲ್ಲಿದೆ. ಸಮಯ ಮುಗಿತಾ ಬಂತು. ಥ್ಯಾಂಕ್ ಯು. ಬಹಳ ನನಗೆ ಬ್ಯಾಂಕ್ ಬಗ್ಗೆ ಒಂದು ನಿಮ್ಮ ಹತ್ರ ಕೇಳಿಕ್ಕಿದ್ದದ್ದು ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕುಗಳಲ್ಲೂ ಕೂಡ ನಮ್ಮ ತುಳುವರ ಇದು ಸಂಖ್ಯೆ ಇಲ್ಲ ದಕ್ಷಿಣ ಕನ್ನಡದವರೇ ಇಲ್ಲ. ಎಲ್ಲ ಇಂಟರ್ವ್ಯೂ ಅಪ್ಲಿಕೇಶನ್ಗಳು ಎಲ್ಲ ಆಗೋದು ಮೇಲ್ಗಡೆ. ನಮಗೆ ಇವರಿಗೆ ಅವಕಾಶಗಳೇ ಸಿಗುವುದಿಲ್ಲ. ಈಗ ಇವರು ಹೇಳಿದಾಗೆ, ನಮ್ಮ ಸಚಿನ್ ಅವರು ಹೇಳಿದಾಗೆ, ಬ್ಯಾಂಕ್ ಹುಟ್ಟಿದ್ದೇ ಇಲ್ಲಿ, ಅದಕ್ಕೊಂದು ರಿಸರ್ವೇಷನ್ ಅಂತ ಏನಾದರೂ ಒಂದು ಮಾಡಬೇಕಂತ ಹೋರಾಟಗಳಿಲ್ಲ ನಮ್ಮ ಹತ್ರ. ಅವರು ಅದನ್ನೇ ಹೇಳಿದ್ದು, ಹೋರಾಟಗಳಿಲ್ಲ. ಯಾರಾದರೂ ಹೋರಾಟ ಮಾಡ್ತಾ ಇದ್ರೆ ಹಾಗೆ ಮರಳು ಮಾರೆ ಎಲ್ಬೇಡ ಐಪಿ. ಯಾವುದೇ ಒಂದು ಟಫ್ ಯಾವುದಾದ್ರೂ ರೂಲ್ಸ್ ಇದ್ದರೆ ಅದು ಇಂಪ್ಲಿಮೆಂಟ್ ಮಾಡೋದು, ಅದನ್ನು ಟೆಸ್ಟ್ ಮಾಡೋದು ನಮ್ಮ ದಕ್ಷಿಣ ಕನ್ನಡದಲ್ಲಿ. ಯಾಕಂದರೆ ಯಾರು ಮಾತಾಡೋದಿಲ್ಲ. ಅದೇ ಮಂಡ್ಯಕ್ಕೆ ಹೋಗಿ ಅಂತೆ ಯಾರಾದರೂ ಒಬ್ಬರು, ಅಲ್ಲಿ ರಾಜಕೀಯ ಅಂತಲ್ಲ, ಅಲ್ಲಿ ಜನಗಳಷ್ಟು ಎದ್ದು ಹೇಳ್ತಾರೆ. ಇಲ್ಲಿ ಎಲ್ಲಾದರೂ ಒಬ್ಬರು ಅಧಿಕಾರಿ ಹತ್ರ ಮಾತಾಡಿದ್ರೆ ಏನು ಹೇಳ್ತಾನೆ, ಅಧಿಕಾರಿಗಳದೇ ಒಬ್ಬ ಒಂದು ಅರ್ಜಿ ಕೊಟ್ಟರೆ 94C ಒಂದು 3 ಸೆನ್ಸಿಗೆ ಅರ್ಜಿ ಕೊಟ್ಟರೆ ಅದನ್ನು 3 ತಿಂಗಳು ಇಟ್ಕೊಳ್ತಾನೆ, ಅದರಲ್ಲೊಂದು ಇಷ್ಟು ಕೊಡಿ ಅಂತ ಕೇಳ್ತಾನೆ.